ಹರೇ ಕೃಷ್ಣ, ಶುಭ ದಿನ ಎಲ್ರಿಗೂ. ಸಂಡೇ ಸಂಡೇ ವ್ಲಾಗ್ ಆಗ್ತಾ ಉಂಟು ನಂದು. ವ್ಲಾಗ್ ಎಂತೆಲ್ಲ ಇವತ್ತು ನನಗೆ ಪುತ್ತೂರಿಗೆ ಹೋಗ್ಲಿಕ್ಕೆ ಉಂಟು. ನನ್ನ ಅತ್ತೆಗೆ ಅವರ ಪುಳ್ಳಿಯನ್ನು ನೋಡದೆ ಮಂಡೆ ಬಿಸಿಯಾಗಿದೆ, ಹಾಗಾಗಿ ಒಮ್ಮೆ ಹೋಗಿ ಬರುವ ಅಂತ ನಾನು ಕೃಷ್ಣ ಹನಿ ದೇವಸ್ಥಾನಕ್ಕೆ ಹೋದ್ಲು. ಹಾಗಾಗಿ ನಿನ್ನೆ ತರಕಾರಿ ಎಲ್ಲ ತಂದಿದ್ರು, ಅದು ನಮ್ಮ ಇಟ್ಟು ಮತ್ತೆ ಹೊರಡುವ ಅಂತಿದ್ದೇನೆ. ನನ್ನ ಮಗಂದು ಒಬ್ಬೆ ಆಗ್ತಾ ಉಂಟು, ಹೊರಡುವ ಲೇಟ್ ಆಗ್ತದೆ ಅಂತ. ಹಾಗಾಗಿ ರಪ್ಪ ಕೆಲಸ ಎಲ್ಲ ಮಾಡಿ ಹೊರಡುದು. ಮನೆಯಲ್ಲಿ ಅಪ್ಪ ಒಬ್ರು ಇವತ್ತು. ನಿನ್ನೆ ತರಕಾರಿ ತಂದಿದ್ದಾರೆ, ನಿನ್ನೆ ರಾತ್ರಿ ಅಷ್ಟೊತ್ತಿಗೆ ಯಾರು ಇಡುದು ಅದನ್ನ. ಈಗ ಫ್ರಿಜ್ ಅಲ್ಲಿ ಹಾಗೆ ಇಟ್ಟಿದ್ದೆ, ಇವಾಗ ಇಡ್ತಾ ಇದ್ದೇನೆ. ಓಕೆ, ಮತ್ತೆ ಸಿಗ್ತೇನೆ ನಿಮ್ಗೆ. ಓಕೆ, ನಂದು ಕೆಲಸ ಎಲ್ಲ ಆಗಿ ಹೊರಟಾಯ್ತು. ನಮ್ದು ಬ್ಯಾಕ್ ಗ್ರೌಂಡ್ ಎಲ್ಲ ಇಗ್ನೋರ್ ಮಾಡಿ ಆಯ್ತಾ. ಅದು ಸದ್ಯಕ್ಕೆ ಸರಿಯಾಗುವ ಹಾಗೆ ಇಲ್ಲ. ಹಾಗೆ ಇದು ಕುರ್ತಾ ನಾನು ಮೀಶೋದಲ್ಲಿ ತಗೊಂಡಿದ್ದು, ತುಂಬಾ ಚೆನ್ನಾಗಿದೆ ಇದು ಕುರ್ತಾ. ಕಂಫರ್ಟಬಲ್ ಫೀಲ್ ಕೊಡುತ್ತೆ ನಿಮ್ಗೆ, ಕೈಯಲ್ಲಿ ಎಲಾಸ್ಟಿಕ್ ಬಂದು. ನಿಮ್ಗೆ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಶೋ ತೋರಿಸ್ತೇನೆ. ಈ ತರ ಫುಲ್ ಒಂದು ಮುಕ್ಕಾಲು ಬರುತ್ತೆ. ಹೇಗೆ ತೋರಿಸುದು, ಒಂದು ನಿಮಿಷ. ಇಲ್ಲಿ ತನಕ ಬರುತ್ತೆ. ನಿಮ್ಗೆ ಏನಾದ್ರೂ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ. ರಪ್ಪ ಹೊರಡುವ. ನನ್ನ ಮಗ ಅವಾಗದಿಂದ ಬೊಬ್ಬೆ ಹೊಡಿತಿದ್ದಾನೆ, ಲೇಟ್ ಆಯ್ತು ಹೊರಡು ಅಂತ. ನೋಡಿ ಅವಂದು ನೋಡಿ ಡ್ರೆಸ್. ಹೊರಡುವ ರಪ್ಪ. ನಂದು 2 ಸ ಗ್ರೀನ್. ನಂದು 2 ಸ ಗ್ರೀನ್, ಡ್ರೆಸ್ ಸ ಗ್ರೀನ್, ಪ್ಯಾಂಟ್ ಸ ಗ್ರೀನ್. ಇನ್ನೊಂದುಂಟು ಕೃಷ್ಣಂದು, ಅದಮ್ಮ ಬೇಡ ಅಂತ ಹೇಳಿದ್ರು, ಯಾಕೆ ಅಂತ ಗೊತ್ತಿಲ್ಲ. ಮತ್ತೆ ಸಿಗ್ತೇನೆ. ನಂದಮ್ಮ ರೆಡಿ ಆಗ್ತಾ ಇದ್ರೆ ಈಗ ಎಂತ ಹಾಕುದು? ಸ್ಟಿಕ್ಕರ್ ಹಾಕುದು, ಚಂದ ಕಾಣ್ತೇನ? ಹೋಗು ಲೇಟ್ ಆಯ್ತು. ಈಗ ನಂದು ಅಲ್ಲಿ ಅತ್ತಿಗೆ ಫೋನ್ ಮಾಡಿ ಬೈದಾಯ್ತು ಆಲ್ರೆಡಿ, ಎಷ್ಟೊತ್ತಿಗೆ ಬೇಗ ಹೊರಡ್ಲಿಕ್ಕೆ ಆಗ್ಲಿಲ್ಲ ಅಂತ. ಅತ್ತೆ ಕೂಡ ಬೈತಾರೆ. ಹೊರಟ್ವಿ ನಾವು. ಚಾರ್ಜರ್ ಇಟ್ಕೊಳ್ತೇನೆ, ಬೇಕಾಗ್ತದೆ ಚಾರ್ಜರ್. ಇನ್ನು ಹೋಗಿ ಸಂಜೆ ಬರುವುದು. ಅಲ್ಲಿ ತನಕ ಹೋಗ್ಬೇಕಲ್ಲ ಮಾರಾಯ. ಅದನ್ನ ಇಡೀ ಊರಿಗೆ ತೋರಿಸು ಆಯ್ತಾ. ಇವತ್ತು ನಿನ್ನ ಅಜ್ಜಿಗೆ ಭಾರಿ ಖುಷಿ ಆಗ್ಬೋದು ಪುಳ್ಳಿಯನ್ನು ನೋಡಿ. ಯಾವಾಗದಿಂದ ಅವರು 1 ತಿಂಗಳಾಯ್ತು ಹೋಗಿ. ಇಲ್ಲಿ ಇದ್ದಾಗ ದಿನ ಚಾಕ್ಲೇಟ್ ಆಯ್ತಾ. ನಂಗೆ ಯಾವಾಗ ನಂದು ಫ್ರೆಂಡ್ ಹೇಳಿದ್ದಂಟು, ನಂಗೆ ಬರ್ತ್ಡೇಗೆ ಕಿಟ್ಕ್ಯಾಟ್ ಇದ್ದು ಒಂದು ಪ್ಯಾಕೆಟ್ ಕೊಡ್ತೇನೆ. ಅತ್ತೆ ಇಲ್ಲಿದ್ರೆ ದಿನ ಚಾಕ್ಲೇಟ್ ಆಯ್ತಾ ಇವನಿಗೆ. ನಾನ್ ಬೈಯುದು. ಈಗ ಅವರು ಇಲ್ದಿದ್ಮೇಲೆ ನಾನು ಚಾಕ್ಲೇಟ್ ಕೊಡ್ತಾ ಇಲ್ಲ. ಈಗ ಚಾಕ್ಲೇಟ್ ಇದೆ ನೆನಪೇ ಇಲ್ಲ ಅಲ್ಲ. ಅಲ್ಲಿ ಯಾರಿಗಾದ್ರೂ ಕೊಡ್ಲಿಕ್ಕೆ ರೆಡಿ, ಅದಕ್ಕೆ. ಓಕೆ ಗೈಸ್, ಬಾಯ್. ನಾನು ಅಲ್ಲಿಗೆ ಹೋಗಿ ಸಿಗ್ತೇವೆ. ಅತ್ತೆ ಅಂತೂ ಕೃಷ್ಣನಿಗೋಸ್ಕರ ಕಾಯ್ತಾ ಇದ್ರು. ಮತ್ತೆ ಅಪ್ಪನು ಬೈದ್ಲು, ಅತ್ತಿಗೆನೇ ಹೇಳಿದ್ರು ಯಾಕೆ ಇಷ್ಟು ಲೇಟ್ ಆಯಿತು, ಬೇಗ ಬರಬೇಕಿತ್ತು, ಅವಾಗದಿಂದ ಕಾಯ್ತಾ ಇದ್ದಾರೆ ಅಂತ ಅತ್ತೆ. ನಾನು ಹೊರಟು ಹೋಗಾಗಲೇ ಲೇಟ್ ಆಗಿತ್ತಲ್ವಾ. ಬಟ್ ತುಂಬ ಖುಷಿ ಆಯಿತು ಅತ್ತೆಗಂತೂ, ಕೃಷ್ಣನಿಗೂ ಅಷ್ಟೇ ತುಂಬಾ ಖುಷಿ ಆಯಿತು. ಅತ್ತೆಗಂತೂ ಎಷ್ಟು ಟೈಮಿಂದ ಕಾಯ್ತಾ ಇದ್ರಂತೆ, ಕೃಷ್ಣನ ಒಂದ್ಸಲ ಕರ್ಕೊಂಡು ಬಾ ನೋಡಬೇಕು ಅಂತ. ಕೃಷ್ಣ ಅಂದರೆ ಅವ್ರಿಗೆ ತುಂಬಾ ಪ್ರೀತಿ. ಅಂದರೆ ಇಲ್ಲಿ ಅವನು ದೊಡ್ಡ ಅಂತ ಕರಿತಿದ್ದ, ಏನಾದರೂ ಬೇಕಿದ್ರು ಅವರಿಗೆ ಹೇಳ್ತಾ ಇದ್ದ. ಅದು ನಿಮ್ಗೆ ಗೊತ್ತಿರುತ್ತಲ್ಲ, ಅಜ್ಜಿ ಮೊಮ್ಮಗನ ಪ್ರೀತಿ ಅಂದರೆ ಹಾಗೆ. ಸಣ್ಣದಿರುವಾಗ ಹನಿನೂ ಅಷ್ಟೇ ಪ್ರೀತಿ ಮಾಡ್ತಾಯಿದ್ರು ಅವರು. ಇವಾಗ ಕೃಷ್ಣ ಅಂದರೆ ಪ್ರೀತಿ ಜಾಸ್ತಿ ಅವರಿಗೆ. ಬರ್ಚಿಗೆ ಬಂದ ಕೂಡ್ಲೆ ಊಟಕ್ಕೆ ರೆಡಿ. ನಮ್ಗೆ ಎಲ್ಲ ಗಮ್ಮತ್ತುಂಟು, ತೋರಿಸ್ತೇನೆ ನೋಡಿ. ಹೌದಾ, ನೀನೆಂತೆಲ್ಲ ಮಾಡಿದಿ?
ನಾನು ಹೆಲ್ಪ್ ಮಾಡಿದ್ದು ಅಷ್ಟೇ, ಮತ್ತೆ ಸೆಟ್ ಮಾಡಿದ್ದೆ. ನಮ್ಮ ಲವಂತಿನಾಗೆ ಬಾಳೆ ಎಲೆ ಗಟ್ಟಿ ಖಾರ ಉಪ್ಪ ಅಂದು ತಿನ್ನು ತಿನ್ನು. ಟೇಸ್ಟ್ ತೂಲ ಕೃಷ್ಣ ಕೃಷ್ಣನಿಗೆ ಗಮ್ಮತ್ತ ವಡ್ಯ ನನ್ನಕ್ಕೆ ಬೋಣ ಮುಟ್ಕಲ್ಲ ಅಡ್ಡ ಉಂಡತ್ತಲ್ಲ ಬಿಡ್ಚಾ ಚಿಕನ್ ತಿನ್ನು ಅವು ನೀರುಳ್ಳಿ ತಿನ್ನು ಚಿಕನ್ ತಿನ್ಪುಣ ಚಿಕನ್ ತಿನ್ಪುಣ ನೆಂಚಿನ ಬೀಜ ಅದೇ ಅವರೇ ಬೀಜ ಏರಿಗೂ ಮುಂದೆ ಕೊನ್ನಸಿಗೆ ಏನ್ ಸಾರು వచ్చి ಅಂತ ಆಯ್ತಿಪ್ಪೆ ನಾನು ಮಾತ್ರ ತಿಂಪುಜಿ ಇಲ್ಲ ಎಲ್ಲ ಸೇರಿದು ಹೊಟ್ಟೆ ತುಂಬ ನಾನಂತೂ ಊಟ ಮಾಡಿದೆ. ಬಜ್ಜಿ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ಸೋಯೆ ಮತ್ತು ಆಲೂ ಪಲ್ಯ ಮಾಡಿದ್ಲು ಅಪ್ಪು, ತುಂಬ ಚೆನ್ನಾಗಿತ್ತು. ವೆಜ್ಜಲ್ಲಿ ನನಗೆ ಎಂತ ಕೊಟ್ಟರು ನನಗಿಷ್ಟನೇ. ಸಂಜೆದು ಟೀ ಆಗ್ತಾ ಉಂಟು ಗೈಸ್. ಮತ್ತೆ ಹತ್ರ ಸ್ವಲ್ಪ ಮಾತಾಡಿಸುವ ಮಾವಿ ಪಾತರ್ಲೆ ಚೂರು ಕಾಫಿ ಹಾಕಿ ಹುಲ್ಲಿಂತೂದು ಖುಷಿ ಅಣ್ಣ ಎರಡನೇ ಹುಲ್ಲಿಂತೂದು ಖುಷಿ ಅಣ್ಣ ಅಂದು ಅವರಿಗೆ ಅವನನ್ನು ನೋಡದೆ ಎಂತೆಲ್ಲ ಆಗ್ತಾ ಇತ್ತಂತೆ. ಇವತ್ತು ಸ್ವಲ್ಪ ನಿದ್ರೆ ಬರ್ಬೋದು ಅವರಿಗೆ. ಖುಷಿ ಅಣ್ಣಮ್ಮ, ನಿಂಗೆ ಖುಷಿ ಆಯ್ತಾ? ಅಜ್ಜಿನ ಬಿಟ್ಟು ಹೋಗುವನ ಕರ್ಕೊಂಡು ಹೋಗುವನ? ಕರ್ಕೊಂಡು ಹೋಗುವ ಅನ್ಶು ಹೊಡಕ್ ಹೋಯ್ ದೊಡ್ಡ ನಾನು ಕರ್ಕೊಂಡು ಹೋಗ್ದು. ಬೇಡ ನಮ್ಮ ದೊಡ್ಡ ನಾನು ಕರ್ಕೊಂಡು ಹೋಗ್ತೇವೆ. ಬೇಡ, ಯಾಕೆ? ಅವರು ನನಗೆ ಬೇಕು, ಇಲ್ಲಾಂದ್ರೆ ನಾನು ಬದುಕುವುದಿಲ್ಲ. ಅನ್ಶು ಫಿಲ್ಮ್ ಡೈಲಾಗ್ ಅನ್ಸಿದ್ದು ಅಲ್ಲ ಅನ್ಶು? ಅದು ಕೋಪ ಬರುವಾಗ ಅಲ್ಲ ಅನ್ಶು? ಕೃಷ್ಣ ಅಲ್ಲ ದೊಡ್ಡ ಪಚ್ಚರಿಗಾರ ದೊಡ್ಡಗಾರ. ನಾವು ಅಲ್ಲಿಂದ ಹೊರಡುವಾಗ ಅತ್ತೆಗೆ ಬೇಜಾರಾಯಿತು ಅವನನ್ನು ಕಳಿಸ್ಲಿಕ್ಕೆ. ಆದಷ್ಟು ಬೇಗ ಕರ್ಕೊಂಡು ಹೋಗು ಅಂತ ಹೇಳಿದರು. ಅತ್ತಿಗೆ ಕೂಡ ಹೇಳಿದರು ಅವರು ತುಂಬ ಬೇಜಾರು ಮಾಡ್ಕೊಳ್ತಾರೆ, ಬೇಗ ಕರ್ಕೊಂಡು ಹೋಗಿ ಅಂತ. ಅವರಿಗೆ ಎಲ್ಲಿಗೆ ಹೋದರೂ ಅದೊಂದು ಹಿರಿಯರಿಗೆ ಇರುತ್ತಲ್ಲ, ಎಷ್ಟೇ ಮಕ್ಕಳ ಮನೆಗೆ ಹೋದರೂ ಅವರ ಮನೆ ಅಂತ ಅವರ ಮನಸ್ಸಲ್ಲಿರುತ್ತೆ. ಅದು ಮಕ್ಕಳ ಜೊತೆ ಇರುವಾಗ ನೆನಪಾಗ್ತಾ ಇರುತ್ತೆ, ಅದು ಹಾಗೆ ಅಲ್ವಾ? ಸೊ ಹಾಗಾಗಿ ಅವ್ರ ಹತ್ರ ಎಲ್ಲ ಆಶೀರ್ವಾದ ತೆಗೊಂಡು ಅಲ್ಲಿಂದ ಹೊರಟ್ವಿ ನಾವು. ಈ ಎಂಕ್ಲ ಸಂಸಾರ ಅತ್ತಂಬ ಈ ಬಕ್ಕೇರ್ನ ಸಂಸಾರ. ನಮಗೆ ಕೂಡ ಬೇಜಾರಾಯ್ತು ಅವ್ರು ಅಳುವುದು ನೋಡಿ. ಕೃಷ್ಣನಿಗೆ ಕೂಡ ಬೇಜಾರಾಯ್ತು. ಅಜ್ಜಿನ ಕರ್ಕೊಂಡು ಬನ್ನಿ ಅಂತ ಹೇಳ್ತಿದ್ದೆ ಅವನಿಗೆ ಸಮಾಧಾನ ಮಾಡಲಿಕ್ಕೆ ಅಂತ. JL ಹೋಗಿ ಸ್ವಲ್ಪ ಡ್ರೆಸ್ ಎಲ್ಲ ತಗೊಂಡು ಮತ್ತು ಅವನನ್ನು ಹೋಟ್ಲಿಗೆ ಕರ್ಕೊಂಡೋಗಿ ಜ್ಯೂಸ್ ಎಲ್ಲ ತೆಕ್ಕೊಟ್ಟು ಸ್ವಲ್ಪ ಸಮಾಧಾನ ಮಾಡಿದೆ. ಅವನಿಗೂ ಅಷ್ಟೇ ಅಜ್ಜಿ ಅಂದರೆ ತುಂಬ ಪ್ರೀತಿ. ಇನ್ನು ಮನೆಗೆ ಹೊರಡೋದು ಲೇಟ್ ಆಯಿತು ಆಲ್ರೆಡಿ. ಇವತ್ತು ಸಂಜೆ ವ್ಲಾಗ್ ಸ್ಟಾರ್ಟ್ ಆಗ್ತಾ ಇತ್ತು. ನಮ್ದು ಗಂಟೆ 4:15 ಆಯ್ತು. ಎಗ್ ಬಿರಿಯಾನಿ ಮಾಡ್ತಾ ಇದ್ದೇನೆ. ಸೂರ್ಯನ ಬೆಳಕು ಹೇಗೆ ಹೋಗುತ್ತೆ ಅಂತ ಆ ಕಡೆಯಿಂದ ಹೋಗ್ತಂತದಲ್ಲಿ ಇದಕ್ಕೆ ಸೋಲರಿಗೆ ಕಾಯ್ದು ಇವಾಗ ನನ್ನ ಮಗಳು ಬರುವ ಹೋಗ್ತಾ ಇರ್ತದೆ. ಸ್ವಲ್ಪ ಎಗ್ ಬಿರಿಯಾನಿ ಮಾಡುವ, ಎಗ್ ಬಿರಿಯಾನಿ ಪ್ರಿಪರೇಷನ್ ಆಗ್ತಾ ಇರೋದು. ಇದನ್ನು ಶೇರ್ ಮಾಡೋದಿಲ್ಲ, ನಾನು ತುಂಬ ಸಲ ಶೇರ್ ಮಾಡಿದ್ದೀನಿ. ಬೇಕಿದ್ರೆ Instagram-ಅಲ್ಲಿ ಶೇರ್ ಮಾಡಿರ್ತೀನಿ, ಒಮ್ಮೆ ನೋಡಿ ಓಕೆನಾ? ತುಂಬ ದಿನ ಆಯ್ತು ನಾನು ಎಗ್ ಬಿರಿಯಾನಿ ಮಾಡ್ತಾರೆ. ತುಂಬ ಅಂದರೆ ತುಂಬ ದಿನ.
ಹಾಗಾಗಿ ಇವತ್ತು ಮಾಡುವ ಅಂತ. ಮಗಳಿಗೆ ಎಂತ ಇಲ್ಲ ಇವತ್ತು, ಮೂಲಂಗಿ ಚಟ್ನಿ ಮಾಡಿದ್ದೆ, ಅವಳಿಗೆ ಇಳಿಯುವುದಿಲ್ಲ ಅಂತ ಗೊತ್ತು. ಅದಕ್ಕೆ ಒಂದು ಕೆಲಸ ಆಗ್ತಾ ಉಂಟು. ಅಲ್ಲಿಗೆ ಸಲಾಕೆ ಹಾಕ್ಲಿಕ್ಕೆ ಹೇಳಿದ್ದು, ಅದಂದ್ರೆ ಅಲ್ಲಿದ್ದು ಮಣ್ಣೆಲ್ಲ ಒಳಗಡೆ ಎಷ್ಟು ಕ್ಲೀನ್ ಮಾಡಿದ್ರೆ ಅಷ್ಟೇ ಎಲ್ಲ ಒಳಗಡೆ ಬರ್ತೈತೆ. ಅದಕ್ಕಾಗಿ ಅಲ್ಲಿ ಎಂತಾದ್ರೂ ಹಾಕಿ ಅಂತ ಹಾಕ್ಲಿಕ್ಕೆ ಹೇಳಿದ್ದು. ಹಾಗಾಗಿ ಅಪ್ಪನ ಕೆಲಸ ಆಗ್ತಾ ಉಂಟು. ಮತ್ತೆ ತೊಳಿಬೇಕು ಚಂದ ಮಾಡಿ. ರೆಡಿ ಅಂದ್ರೆ ವಿಸಿಲ್ ಹಾಕ್ಬೇಕು. ವಿಸಿಲ್ ಹಾಕುವಾಗ ಬಿರಿಯಾನಿ ರೆಡಿ ಆಗುತ್ತೆ. ಅಷ್ಟೊತ್ತಿಗೆ ನನ್ನ ಮಗಳು ಕೂಡ ಬರ್ತಾರೆ. ಬಿರಿಯಾನಿ ಮಾಡುದು ರಗಡಲ್ಲಿ ಅದನ್ನೆಲ್ಲ ತೆಗೆದು ಇಡ್ಬೇಕಲ್ಲ, ಅದೇ ದೊಡ್ಡ ರಾಮಾಯಣ. ಮಕ್ಕಳಿಗೆ ಹೇಳಿಕ್ಕೆ ಸುಲಭ, ಅಮ್ಮ ಎಂತ ಮಾಡುದಿಲ್ಲ ಅಂತ, ಅದನ್ನು ಮಾಡುದು ನೋಡಿದ್ರೆ ಯಾರಿಗೆ ಬೇಕು ಅಂತ. ನಾನು ಮೊಟ್ಟೆ ಹಾಕುವುದಕ್ಕಿಂತ ಮೊದಲು ಉಪ್ಪು ನೋಡಿ ಮತ್ತೆ ನೋಡ್ಲಿಕ್ಕೆ ಆಗುದಿಲ್ವಲ್ಲ, ಹಾಗಾಗಿ ಓಕೆ ಬಿರಿಯಾನಿ ಆಗ್ಲಿ. ಅಷ್ಟೊತ್ತಿಗೆ ಇವ್ರ ಮಕ್ಕಳು ಕೂಡ ಬರ್ತಾರೆ. ಹನಿ ಬರುವಾಗ ಅಲ್ಲಿಂದಲೇ ಅಮ್ಮ ಇವತ್ತು ಎಂತ ಮಾಡಿದ್ದೀರಾ ಅಂತ ಅದಕ್ಕೆ ಹೇಳಿದೆ, ನಿಂದೆಂತ ನಾಯಿ ಮೂಗ ಎಂತ ಇಲ್ಲ, ಮೂಲಂಗಿ ಚಟ್ನಿ ಮಾಡಿದ್ದೇನೆ ಅಂತ. ಬಿರಿಯಾನಿ ರೆಡಿ ಆಯ್ತು ಗೈಸ್, ನೋಡಿ ಎಗ್ ಬಿರಿಯಾನಿ ರೆಡಿ ಆಯ್ತು. ಇವಳು ನೋಡಿ ಖಾರ ಆತಂಡ ಜಾ ಬಣ ಬಾಡುವೆ ಕೃಷ್ಣ ಖಾರ ಆತಿಗೆ. ಎಗ್ ಬಿರಿಯಾನಿ ಮಾಡಿ ಕೊಟ್ಟೆ, ನನಗೆ ವನಜಕ್ಕ ಪಾನಿಪುರಿ. ನಾನು ನಿಮ್ಗೆ ಎಗ್ ಬಿರಿಯಾನಿ ಮಾಡಿ ಕೊಟ್ಟಲ್ಲ, ನೀನು ಇವಾಗ ನನಗೆ ಬಟ್ಟೆ ತೊಳೆದು ಕೊಡ್ಬೇಕು. ಒಂದು ತಗೊಂಡ್ರೆ ಒಂದು ಕೆಲಸ ಬಾ, ತುಂಟು ಬಟ್ಟೆ. ಓಹೋ ನಿನ್ನ ಬಾ, ನಿನ್ನೆ ಬಟ್ಟೆ ತೊಳಿಲಿಕ್ಕೆ ಬುರ್ಸತ್ತೆ ಇರ್ಲಿಲ್ಲ, ಇವತ್ತಿಷ್ಟು ಬಟ್ಟೆ ಆಗಿದೆ ಗೈಸ್. ಎಂತ ಮಾಡುದಂತ ಗೊತ್ತಿಲ್ಲ. ನೋಡು ಯವ್ವಾ, ಇಲ್ಲಿ ಇಷ್ಟು ಅಲ್ಲಿ ಅಷ್ಟು. ಒಂದೇ ಸಲ ತೊಳ್ದೆ, ಒಂದೇ ಸಲ ಬಟ್ಟೆ ಒಂದು ತೊಳಿದು ದೊಡ್ಡ ಕೆಲಸ. ಮತ್ತೆಲ್ಲ ಪರವಾಗಿಲ್ಲ, ರಪ್ಪ ರಪ್ಪ ಆಗ್ತದೆ. ಬಲ ಹನಿ ಒಂದೇ ಇದಕ್ಕೊಂತ ಅಂದಕ್ಕೆ ಸೊಟ್ಟೆ ನೋಡಿ ಅಂದ್ರೆ ತಿಂದಿದ್ದನ್ನು ತೊಳಿಲಿಕ್ಕೆ ಆಗ್ತದಾ? ಬಿರಿಯಾನಿದು ಕತೆ ಆಯ್ತು. ಈಗ ಗಂಟೆ 7:45 ಆಗ್ತಾ ಬಂತು. ಬೆಳಿಗ್ಗೆ ಮೂಲಂಗಿ ಚಟ್ನಿ ಮಾಡಿದೆ, ಈಗ ಮೂಲಂಗಿ ಬೇಳೆ ಎಲ್ಲ ಹಾಕಿ ಸಾಂಬಾರು ಮಾಡ್ತಾ ಇದ್ದೇನೆ. ಎಂತಾದ್ರೂ ಒಂದು ಆಗ್ಬೇಕಲ್ಲ. ರಾತ್ರಿ ನಂಗೆ ಅಡಿಗೆ ಮಾಡುದು ಅಂದ್ರೆ ಗೊತ್ತಿಲ್ಲ, ಬೆಳಿಗ್ಗೆ ಒಮ್ಮೆ ಮಾಡಿಬಿಟ್ರೆ ಮತ್ತೆ ಮಂಡೆ ಬಿಸಿ ಇರುದಿಲ್ಲ. ಕೆಲಸ ಮಾಡಿದಷ್ಟು ಮುಗಿಯುವುದಿಲ್ಲ ಮಾರೆ ಕರ್ಮ. ಕೃಷ್ಣ ಹೋಮ್ವರ್ಕ್ ಹಾಗೆ ಕೆಲಸ ಎಲ್ಲ ಆದಮೇಲೆ ನಾನು ಅವಳೊಂದು ರೀಲ್ಸ್ ಮಾಡಲಿಕ್ಕೆ ನೋಡಿ ತಯಾರಿ ಮಾಡ್ತಿದ್ದೇವೆ. ನಂದು ಅವಳದು ರೀಲ್ಸ್ ಒಮ್ಮೊಮ್ಮೆ ಇನ್ಸ್ಟಾಗ್ರಾಮಲ್ಲಿ ಬರ್ತಾ ಇರ್ತದೆ, ಟೈಮ್ ಆದರೂ ಒಂದ್ಸಲ ಹೋಗಿ ನೋಡಿ. ಓಕೆ, ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಎಲ್ಲರನ್ನ ಖುಷಿಯಾಗಿಟ್ಕೊಳ್ಳಿ. ಜೈ ರಾಧೆ ಕೃಷ್ಣ, ಹರೇ ಕೃಷ್ಣ, ಹರಿ ಬೋಲ್ ಎಲ್ರಿಗೂ.